ಸರ್ ಇದೀಗ ಇದರ ಬಗ್ಗೆ ನಾವು ಮುಂದಿನ ನಾವು ನೋಡೋದಾದ್ರೆ ಈಗ ನಮ್ಮ ನದಿ ಇರ್ಬೋದು, ಸಮುದ್ರ ಇರ್ಬೋದು, ಇವತ್ತು ಬಹಳಷ್ಟು ಮಲಿನ ಆಗ್ತಾ ನೋಡ್ತಾ ಇದ್ದೀವಿ. ಹೌದು, ನೀವು ಹೇಳಿದಾಗೆ ಪ್ಲಾಸ್ಟಿಕ್, ಈ ಒಳಚರಂಡಿ ನೀರು, ಕೈಗಾರಿಕೆಗಳ ನೀರನ್ನು ಸಂಸ್ಕರಿಸದೆ ನೇರ ಬಿಡುವುದು, ಇಂಥದ್ದೆಲ್ಲ ಆಗುವಾಗ ಇದರ ಬಗ್ಗೆ ತಾವು ಯಾವ ರೀತಿ ಉದ್ಧರಣೆಯಾಗಿ ಇವುಗಳು ಎಷ್ಟು ಮಾಲಿನ್ಯ ಆಗ್ತದೆ, ಎಷ್ಟು ಗಂಭೀರ ಸ್ಥಿತಿಯಲ್ಲಿದೆ ಅಂತ ತಾವು ಹೇಳಿಕೆ ಬಯಸ್ತೀರಿ ಸರ್? ನಾನು ಈಗಾಗಲೇ ಹೇಳಿದ್ದೀರಿ, ಆದರೆ ವಿವರವಾಗಿ ನಾನು ಹೇಳ್ತೇನೆ. ಸ್ವಾಮಿ ತೀರ್ಥಕ್ಷೇತ್ರದ ಅಂತ ನಾವು ಹೋಗ್ತೇವೆ, ಧರ್ಮಸ್ಥಳ, ಸುಬ್ರಹ್ಮಣ್ಯಕ್ಕೆಲ್ಲ ನಮ್ಮ ಜಿಲ್ಲೆಯಲ್ಲಿ ಪವಿತ್ರ ಪರಮಶ್ರೇಷ್ಠ ಕುಮಾರಧಾರ ನದಿ ಅಲ್ಲ ಹೋಗ್ತೇವೆ. ಆದರೆ ನಾನು ಪ್ರತಿ ವರ್ಷ ಹೋಗ್ತೇನೆ. ಮೊನ್ನೆ ನೋಡಿದೆ, ನಾವು ಕುಮಾರಧಾರ ನದಿಯಲ್ಲಿ ಮಿಂದುಕೊಂಡು ನಾವು ಸುಬ್ರಹ್ಮಣ್ಯಕ್ಕೆ ಹೋಗೋದು. ಈ ನದಿ ದಡದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳು ಮಾತ್ರ ಅಲ್ಲ, ಕಾಲ್ಗೇಟ್ ತಗೊಳ್ಳೋದು, ಅದು ಸ್ವಲ್ಪ ಯೂಸ್ ಮಾಡೋದು, ಅದನ್ನು ಬಿಸಾಡಿತು ಅಲ್ಲಿಗೆ ಬಿಸಾಡೋದು, ಸೋಪ್ ತಗೊಂಡಿದ್ದು ಆ ರ್ಯಾಪರ್ ಅಲ್ಲಿ ಬಿಸಾಡೋದು. ಬೇಕಾದಷ್ಟು ಡಸ್ಟ್ ಬಾಕ್ಸ್ ಹಾಕಿದ್ದಾರೆ, ಅದಕ್ಕೆ ಹಾಕೋದಿಲ್ಲ, ಮನುಷ್ಯ ಕೆಡೋದಿಲ್ಲ. ಸ್ನಾನ ಮಾಡೋದು ಆ ಬಟ್ಟೆ ಅಲ್ಲಿಯೇ, ಇಲ್ಲಿ ಮೇಲೆ ಹೊಸ ಬಟ್ಟೆ ಹಾಕೋದು, ಡಸ್ಟ್ ಬಾಕ್ಸ್ ಬೇಕಾದಷ್ಟು ಇಟ್ಟಿದ್ದಾರೆ. ಆದರೂ ಕೂಡ ಅದಕ್ಕೆ ಹಾಕುವಂಥ ಒಂದು ಗೋಜಿಗೆ ಮನುಷ್ಯ ಹೋಗೋದಿರೋದು ಭಾಳ ದುರಂತ. ಇನ್ನು ಧರ್ಮಸ್ಥಳಕ್ಕೆ ಹೋಗುವಾಗ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಹೋಗ್ತೇವೆ. ಅಲ್ಲಿ ಕ್ಷೇತ್ರದವರು ಬೇಕಾದಷ್ಟು ವ್ಯವಸ್ಥೆ ಮಾಡಿದ್ದಾರೆ, ಡಸ್ಟ್ ಬಾಕ್ಸ್ ಅಲ್ಲಲ್ಲಿ ಬೇಕಾದಷ್ಟು ಇಟ್ಟಿದ್ದಾರೆ. ಆದರೆ ಎಲ್ಲ ವೇಸ್ಟ್ಗಳು, ಕಾಲ್ಗೇಟ್ ಆಗಲಿ, ಸೋಪ್ ಆಗಲಿ, ಅರ್ಧ ಯೂಸ್ ಮಾಡಿತ್ತು, ಅರ್ಧ ಬಿಸಾಡಿತ್ತು. ಇಲ್ಲಿ ತನಕ ಜಾರಿ ಬೀಳುವಂಥ ಪ್ರಮೇಯ ಆಗಿದೆ ಮೊನ್ನೆಯಿಂದ. ಕೆಲವರು ಬೀಳ್ತಾ ಇದ್ದಾರೆ ಅಲ್ಲಿ, ಇದನ್ನು ಗಮನಿಸುವುದಿಲ್ಲ. ಒಳಗೆ ಹೋಗುದು, ತೀರ್ಥ ಬಾಟ್ಲಿ ಅಂತ ತಗೊಳ್ಳೋದು. ನಮ್ಮನ್ನು ದೇವರು ಕ್ಷಮಿಸ್ಯಾನ, ಹೀಗೆಲ್ಲ ನಾವು ಮಾಡಿದರೆ, ತೀರ್ಥ ಹಂಚಿದರೆ ಕ್ಷಮಿಸ್ಯಾನ ಎಂಬುದು ಪ್ರಶ್ನಾತೀತ ವಿಚಾರ ಆಗಿದೆ. ನಮ್ಮ ಧಾರ್ಮಿಕ ಭಾವನೆಗಳು ಸರಿ, ಆದರೆ ಧರ್ಮದ ಜೊತೆಯಲ್ಲಿ ಪರಿಸರ ಸಂರಕ್ಷಣೆ ಕೂಡ ಭಾಳ, ಅದು ಕೂಡ ಒಂದು ನಮ್ಮ ಧರ್ಮ ಅಂತ ಆಲೋಚನೆ ಮಾಡಿದರೆ ಪರಿಸರ ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾಗಬಹುದು ಅಂತ ನನ್ನ ಆಶೆ ಉಂಟು. ಓಕೆ ಸರ್, ಇದಕ್ಕೆ ಪೂರಕವಾಗಿ ತಾವು ಹೇಳಿದ ಹಾಗೆ ಈ ಒಂದು ಧಾರ್ಮಿಕ ಕ್ಷೇತ್ರಗಳಿರ್ಬೋದು, ಬೇರೆ ಬೇರೆ ಕಡೆ ನಾವು ಹೋಗ್ತೇವೆ. ಇಂಥ ಒಂದು ಧಾರ್ಮಿಕ ಕ್ಷೇತ್ರಗಳನ್ನ ಈ ಒಂದು ಪರಿಸರದ ಒಂದು ಉಳಿವಿಗೆ, ಚಿಂತನೆಗಾಗಿ ಒಂದು ಬಳಸಿಕೊಳ್ಳಿಕ್ಕೆ ಸಾಧ್ಯನಾ ಅಂತ ನಾನು ಕೇಳ್ತಾ ಇದ್ದೇನೆ ಸರ್. ಅಲ್ಲಿಯೇ ಒಂದು ಮೈಕ್ ಸೌಂಡ್ನಲ್ಲಿ ಹೇಳುದು, ಅದನ್ನು ಅವರಿಗೆ ಮನವರಿಕೆ ಮಾಡೋದು, ಹಾಗೆಲ್ಲ ಮಾಡಿದ್ರೆ ಉತ್ತಮ ಅಂತ ಅನಿಸಲ್ಲ ಸರ್? ನಾನು ಹೇಳುದು ತಮ್ಮ ಹತ್ರ ಒಂದು. ಹೌದು, ಒಳ್ಳೆ ಪ್ರಶ್ನೆ ಅದು. ನೋಡಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾನು ಕಂಡುಕೊಂಡಿದ್ದೇನೆ, ಎಲ್ಲ ಬೇಕಾದಷ್ಟು ಭಿತ್ತಿಪತ್ರಗಳು ಹಾಕ್ತಾರೆ, ಅವರು ಬೇಕಾದಷ್ಟು ಹಾಕ್ತಾರೆ. ಮತ್ತು ಮೈಕಲ್ಲಿ ಅರೇಂಜ್ಮೆಂಟ್ ಉಂಟು, ಅರೇಂಜ್ಮೆಂಟ್ ಅನೌನ್ಸ್ ಮಾಡ್ತಾರೆ ಅವರು, ಅಂತ ಅರೇಂಜ್ಮೆಂಟ್ಗಳು ಬೇಕಾದಷ್ಟು ಮಾಡಿದ್ದಾರೆ. ಮತ್ತು ಅಲ್ಲಿ ವಾಲಂಟಿಯರ್ಸ್ ಇದ್ದಾರೆ ಕೆಲವು ಕಡೆ, ಅಲ್ಲಲ್ಲೆಲ್ಲ ನಾನು ನೋಡಿದ್ದೇನೆ, ಅವರು ಇರ್ತಾರೆ, ನಮಗೆ ಬೇಕಾದಷ್ಟು ಹೇಳ್ತಾರೆ. ಆದರೂ ಜನ ಕೇಳಲಿಕ್ಕೆ ಬಯಸದೇ ಇರುವುದಿಲ್ಲಲ್ಲ ಆ ಮಾತುಗಳನ್ನೆಲ್ಲ ಎಂಬುದೇ ಬೇಸರದ ವಿಷಯ. ಜನ ಕೇಳಿದರೆ ಸ್ವಲ್ಪ ಆದರೂ ಪರಿಸರ ಒಳ್ಳೆಯದಾದಿತ್ತು ಅಂತ ನನ್ನ ಭಾವನೆ ಉಂಟು. ಓಕೆ ಸರ್, ಇದಕ್ಕೆ ಸರ್ ಪೂರಕವಾಗಿ ಈಗ ನಮ್ಮ ಭಾರತ ಇರ್ಬೋದು, ನಾನು ಉದಾಹರಣೆಗೆ ಭಾರತವನ್ನೇ ತಗೊಳ್ತೇವೆ. ನಮ್ಮ ಪ್ರಜಾಪ್ರಭುತ್ವ ದೇಶ. ಈ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಹಲವಾರು ಪಕ್ಷಗಳಿದ್ದಾವೆ. ಅದು ಯಾವ ಪಕ್ಷ ಅಂತ ಬೇಡ, ಎಲ್ಲ ಪಕ್ಷಗಳು. ಚುನಾವಣೆ ನಡೀತದೆ, ಜನರಿಗೆ ಭರವಸೆಗಳನ್ನು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಆದರೆ ಈ ಒಂದು ಪರಿಸರದ ಒಂದು ಪ್ರಶ್ನೆ ಬಂದಾಗ ಇವತ್ತಿನವರೆಗೆ ಯಾವುದಾದ್ರೂ ಪಕ್ಷ ಗಂಭೀರವಾಗಿ ತಮ್ಮ ಪ್ರಣಾಳಿಕೆಯಲ್ಲಿ ಉಲ್ಲೇಖ ಮಾಡಿ, ನಾನು ಪರಿಸರವನ್ನು ರಕ್ಷಿಸುವ ಕೆಲಸವನ್ನು ನಮ್ಮ ಪಕ್ಷ ಮಾಡ್ತದೆ, ನಮ್ಮ ಜನಪ್ರತಿನಿಧಿ ಮಾಡ್ತಾನೆ, ಇಂಥದ್ದೇನಾದರೂ ಒಂದು ಒಳ್ಳೆಯ ವಿಚಾರಗಳನ್ನು ತಾವು ಕಂಡುಕೊಂಡಿದ್ದು ಉಂಟಾ, ಹೇಗೆ ಅಂತ ಹೇಳ್ತಾರೆ ಸರ್ ಈ ಬಗ್ಗೆ? ಭಾರತ ದೇಶವು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿದೆ. ಕಳೆದ ಇಷ್ಟು ವರ್ಷಗಳ ಚುನಾವಣೆಯಲ್ಲಿ ಫಾರ್ ಎಕ್ಸಾಂಪಲ್ ಮೋರ್ ದೆನ್ 1 ಡಜನ್ಗಿಂತ ಹೆಚ್ಚು ಪಕ್ಷಗಳುಂಟು. ನಾನು ರಾಜಕೀಯ ಮಾತಾಡಲಿಕ್ಕೆ ಬಂದದ್ದಲ್ಲ, ಇಲ್ಲಿ ನಾವು ರಾಜಕೀಯೇತರವಾಗಿ ಮಾತಾಡೋದು, ಚುನಾವಣೆಗೆ ಸ್ಪರ್ಧಿಸ್ತದೆ. ಹೌದು. ಆದರೆ ಇಷ್ಟ ತನಕ ನಾನು ಕಂಡುಕೊಂಡದ್ದು, ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ನಾವು ಮುಂದೆ ಇಲೆಕ್ಷನ್ಲಿ ಗೆದ್ದು ಬಂದರೆ ಪರಿಸರ ಸಂರಕ್ಷಣೆಗೆ ನಾವು ಏನು ಮಾಡ್ತೇವೆ ಅಂತ ಯಾವುದೇ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಯಲ್ಲಿ ಇಷ್ಟ ತನಕ ಪ್ರಕಟಣೆ ಆಗಲಿಲ್ಲ. ಮಾತ್ರ ಒಂದು ಬೇಸರ ವಿಷಯ, ಯಾಕಂದರೆ ರಾಜಕೀಯ ಪ್ರತಿನಿಧಿಗಳು ನಾವು ಆರಿಸ್ತೇವೆ, ಓಟ್ ಬರ್ತದೆ, ನಾವು ಆರಿಸ್ತೇವೆ, ಓಟ್ ಮಾಡ್ತೇವೆ, ಆರಿಸ್ತೇವೆ. ಆದರೆ ರಾಜಕೀಯ ಪ್ರತಿನಿಧಿಗಳ ಒಂದು ಇಚ್ಛಾಶಕ್ತಿಯ ಕೊರತೆ ಕಾಣ್ತಾ ಉಂಟು. ಯಾವ ಪಕ್ಷದವನು ಕೂಡ ಪರಿಸರ ಸಂರಕ್ಷಣೆ ಒಂದು ಗಟ್ಟಿ ಧ್ವನಿ ಎತ್ತುವುದಿಲ್ಲ ಯಾರು ಕೂಡ. ಅದು ಯಾಕೆ ಹೀಗಾಯಿತು ಅಂತ ನನಗೆ ಅರ್ಥ ಆಗುವುದಿಲ್ಲ. ಆದರೆ ಜನ ಸಹ ಪ್ರಶ್ನೆ ಮಾಡ್ತಾ ಇಲ್ಲ, ಆ ಬಗ್ಗೆ ಜನರು ಕೂಡ ಗಮನಿಸುವುದಿಲ್ಲ. ಒಟ್ಟಾರೆ ಒಂದು ಚಲ್ತಾ ಭಾವನೆಯನ್ನು ಬರ್ತಾ ಉಂಟು, ಒಂದು ಬೇಸರದ ವಿಷಯ. ಇದನ್ನ ಈಗ ನಾನು ಇದಕ್ಕೆ ಪೂರಕವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಚುನಾವಣೆ ಬರಲಿಕ್ಕಿದೆ, ಎಲ್ಲ ಇದೆ. ನೀವು ಈ ಒಂದು ವಿಚಾರವಾಗಿ, ಈ ಒಂದು ಪ್ರಶ್ನೆಗೆ ವಿಚಾರವಾಗಿ ಜನರಿಗೆ ಯಾವ ಸಂದೇಶವನ್ನ ಕೊಡ್ಲಿಕ್ಕೆ ಬಯಸ್ತದೆ? ಯಾಕೆಂತ ಹೇಳಿದ್ರೆ, ಈಗ ನಿಮ್ಮ ಮನೆಗೆ ಈಗ ಜನಪ್ರತಿನಿಧಿ ಬರ್ತಾರೆ, ನೀವು ಕಡ್ಡಾಯವಾಗಿ ಇದನ್ನ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಮಾಡಬೇಕು, ನಮ್ಮ ಗ್ರಾಮ ನಮ್ಮ ಊರಿನಲ್ಲಿ ನೀವು ಪರಿಸರ ಸಂರಕ್ಷಣೆ ಹೇಗೆ ಮಾಡ್ತೀರಿ, ನಮಗೆ ನೀವು ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು, ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೇಳ್ಬೋದು ಅವರು ಬಂದಾಗ. ಈ ಬಗ್ಗೆ ಹೇಳ್ಬೋದು, ಯಾಕಂದರೆ ನಮ್ಮಂಥ ಸೀನಿಯರ್ ಸಿಟಿಸನ್ ತೀರಾ ಜರೂರು ಉಂಟು ಪರಿಸರ ಸಂರಕ್ಷಣೆ.
ಈಗ ಮೊನ್ನೆ ಸಮೇತ 2026 ಏಪ್ರಿಲ್ ಮೇಯಲ್ಲಿ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಕೊತ್ತನೆ ಕುದಿಯುವಂಥ ವಾತಾವರಣ ಸೃಷ್ಟಿಯಾಯಿತು. ಅತಿಯಾದ ಬಿಸಿಲು 9:30ರಿಂದ 5 ಗಂಟೆ ತನಕ ಹೊರಗೆ ಬರಲಿಕ್ಕೆ ಆಗಲಿಲ್ಲ. ನಾನು ಕೂಡ ಮನೆಯಲ್ಲಿ ಹೆಚ್ಚಿನ ಅಂಶ ಉಳಿದುಕೊಂಡಿದ್ದೇನೆ ನಾನು. ಹಾಗಾಗಿ ಈ ಓಟುಗಳು ಸಮೇತವಾಗಿ ಸಾಧಾರಣ ಆ ಟೈಮಲ್ಲಿ ಆಗೋದು, ಸಮ್ಮರ್ ಸೀಸನ್ನಲ್ಲಿ ಆಗೋದು. ಸ್ವಲ್ಪ ಈ ಎಲೆಕ್ಷನ್ ಬರುವಾಗ ಮತದಾರರು ಸ್ವಲ್ಪ ಎಚ್ಚೆತ್ತು ಇದರ ಬಗ್ಗೆ ಸ್ವಲ್ಪ ಗಮನಕ್ಕೆ ತಂದರೆ ರಾಜಕೀಯ ಪರಿಣಾಮಗಳು ಸೇರಿಸಿಕೊಂಡು ಮುಂದೆ ಚುನಾವಣೆ ಎದುರಿಸಿ ಪಕ್ಷ ಅಧಿಕಾರಕ್ಕೆ ಬರುವಾಗ ಸ್ವಲ್ಪ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಆಗಬಹುದು ಅನ್ನೋ ವಿಶ್ವಾಸ ನನಗೆ ಉಂಟು. ಉತ್ತಮ ವಿಚಾರ ಸರ್. ಈಗ ಮುಂದೇದಾಗಿ ಇದೀಗ ನಾವು ಪ್ರಕೃತಿ, ನಾನೀಗಾಗಲೇ ಹೇಳಿದೆ, ನಾವು ಈಗ ಏನು ಪರಿಸರ ಮಾಲಿನ್ಯದ ಬಗ್ಗೆ ಮಾತಾಡ್ತೇವೆ. ಈಗ ಪರಿಸರ ಮಾಲಿನ್ಯದ ಜೊತೆಗೆ ಈ ಒಂದು ಭಾರತ ದೇಶದಲ್ಲಿ ನಾವು ಬಹಳಷ್ಟು ಚಂಡಮಾರುತ, ಪ್ರಕೃತಿ ವಿಕೋಪವನ್ನು ನೋಡಿದ್ದೇವೆ. ಮತ್ತೆ ಅತಿಯಾಗಿ ಪ್ರಕೃತಿಯನ್ನು ನಾವು ದುರುಪಯೋಗ ಪಡಿಸಿಕೊಂಡಾಗ ಕೊಡಗಿನಂತಹ ಎತ್ತರದ ಗುಡ್ಡಗಳಲ್ಲಿ ಗುಡ್ಡ ಜರಿತವನ್ನು ಕಂಡಿದ್ದೇವೆ. ಅಲ್ಲಲ್ಲಿ ಜೋರಾಗಿ ಮಳೆ ಬಂದಾಗ ಈ ಮಣ್ಣು ಸಡಿಲವಾಗಿ ಮನೆಗಳು ಅದೇ ರೀತಿ ಪ್ರಾಣಹಾನಿ ಆಗುವಂತ ಕಂಡಿದ್ದೇನೆ ಸರ್. ಈ ವಿಚಾರವಾಗಿ ತಾವು ವಿವರಿಸೋದಾದ್ರೆ ಯಾವ ರೀತಿ ತಾವು ಈ ಒಂದು ವಿಚಾರವನ್ನು ಕಂಡುಕೊಂಡಿದ್ದೀರಿ ಸರ್? ನಮ್ಮ ಪಶ್ಚಿಮ ಕರಾವಳಿಯಲ್ಲಿ ಅಷ್ಟು ವಿಪರೀತ ಚಂಡಮಾರುತಗಳು ಆಗಿವೆ. ಆಗಿದೆಯಲ್ಲ ಸರ್? ಸಾರಿ, ಸ್ವಲ್ಪ ವಿವರ ಇದೆಯಾ ಸರ್? ಯಾವುದೆಲ್ಲ ಚಂಡಮಾರುತ ಎಷ್ಟಾಗಿದೆ ಅಂತ ಸ್ವಲ್ಪ ವಿವರ ನಾನು ಕೊಡಲಿಕ್ಕೆ ಬಯಸ್ತೇನೆ. ಸರಿ. ನಮ್ಮ ಪಶ್ಚಿಮ ಕರಾವಳಿ ಅಷ್ಟೊಂದು ಚಂಡಮಾರುತಗಳು ಆಗಲಿಲ್ಲ. ಪೂರ್ವದಲ್ಲಿ ತುಂಬ ಚಂಡಮಾರುತ ತೊಂದರೆ ಆಗಿದೆ. ಆಗಾಗ ಚಂಡಮಾರುತ ಅದು ಅಕ್ಟೋಬರ್ ಮತ್ತು ನವೆಂಬರ್ ಆ ಟೈಮಲ್ಲಿ ಆಗೋದು. ಆ ಕಡೆ ಇಲ್ಲಿ ಹೇಳ್ತಾರಲ್ಲ ಪರಶುರಾಮ ಸೃಷ್ಟಿ ಅಂತೇಳಿ, ಹಾಗಾಗಿ ಅಷ್ಟು ದೊಡ್ಡ ಚಂಡಮಾರುತಗಳು ಈ ಕಡೆ ಬರಲಿಲ್ಲ. ಸ್ವಲ್ಪ ನಮಗೆ ಸಮಾಧಾನ ಸಂಗತಿ. 2019 ಮೇಯಲ್ಲಿ ಗನಿ ಚಂಡಮಾರುತ ಬಂದಿದೆ. 2020ರಲ್ಲಿ ಮೇ ಅಂಫಾನ್ ಚಂಡಮಾರುತ, 21 ಮೇ ತೌಕುರೆ ಚಂಡಮಾರುತ, 2013 ಅಕ್ಟೋಬರ್ ಪೈಲ್ವಿನ್ ಚಂಡಮಾರುತ, 2014 ಜೂನ್ ಬೈಫಾರ್ ಚಂಡಮಾರುತ, 2024 ಮೇ 27 ರೆಮಲ್ ಚಂಡಮಾರುತ, 2024 ಅಕ್ಟೋಬರ್ ದಾನಾ ಚಂಡಮಾರುತ, 2025 ಅಕ್ಟೋಬರ್ ಅಂದರೆ ಕಳೆದ ವರ್ಷ 25 ಚಂಡಮಾರುತ. ಇದೆಲ್ಲ ಆಂಧ್ರ ಪ್ರದೇಶ, ಒರಿಸ್ಸಾ, ವೆಸ್ಟ್ ಬೆಂಗಾಲ್, ತಮಿಳುನಾಡು ಈ ರಾಜ್ಯಗಳಲ್ಲಿ ಅಪಾರ ಹಾನಿ, ಕಷ್ಟ, ನಷ್ಟ, ನಾಶ ಆಗಿ ತುಂಬ ನಷ್ಟ ಕೊಟ್ಟ ಚಂಡಮಾರುತಗಳು ಈ ದೇಶಕ್ಕೆ ಪಶ್ಚಿಮ ಕರಾವಳಿ ಅಪ್ಪಳಿಸಿದೆ ಎಂಬುದನ್ನು ನಾನು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಿಮಗೆ ವಿವರಿಸಿ ಹೇಳಿದೆ ನಾನು. ಸರ್, ಇದರ ಜೊತೆಗೆ ನಾನು ಹೇಳೋದಾದರೆ ಈ ಭೂಮಿಯ ಕುಸಿತ, ಕಂಪನ ಅದು ಯಾವ ರೀತಿ ತಾವು ಹೇಳ್ತಾರೆ ಸರ್? ಅಂದರೆ ಅತಿಯಾದ ಭೂಮಿಯನ್ನು ನಾವು ಎಕ್ಸ್ಪ್ಲೋಯ್ಟ್ ಮಾಡ್ತಾ ಇರೋದ್ರಿಂದ ಏನು ಅಂತ ಸರ್? ಅದು ಒಳ್ಳೆಯ ಪ್ರಶ್ನೆ. ಯಾಕಂದರೆ ಈಗ ದೂರದಲ್ಲಿ ಆದ ತೊಂದರೆ ನಮಗೆ ಬರ್ತದೆ. ಅದು ಮಣ್ಣನ್ನು ಅತಿಯಾಗಿ ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಹೋಗೋದು, ಅಂಡ್ ಮಣ್ಣನ್ನು ಕೊರೆಯುವುದು, ಭೂಮಿಯನ್ನು ಸಮತೋಲನವಾಗಿ ಪ್ರಕೃತಿ ಮಾಡಿ ನಮಗೆ ಕೊಟ್ಟಿದೆ, ಹೀಗೆ ನಿರ್ಮಾಣ ಮಾಡಿದೆ. ಈಗ ಅದರ ವಿಷಯಕ್ಕೆ ಕೈ ಹಾಕಲಿಕ್ಕೆ ಹೋದರೆ ಒಂದು ಕಡೆ ಮಣ್ಣು ತೆರೆದು ಗುಂಡಿ ಮಾಡಿ ಹಾಕುವುದು, ಆಗ ಇನ್ನೊಂದು ಕಡೆಯಿಂದ ಭೂಮಿ ಜರ್ಜರಿತವಾಗಿದ್ದು ಪುಷ್ ಮಾಡ್ತದೆ, ಅಸಮತೋಲನ ಆಗ್ತದೆ, ಅದು ಪುಷ್ ಮಾಡ್ತದೆ. ಹಾಗಂದ್ರೆ ಅದಕ್ಕೆ ಕಾರಣ ಇರಬೇಕು, ಎಲ್ಲಿಯಾದರೂ ಮಣ್ಣು ತೆಗೆದಿರಬೇಕು. ಹಾಗಾಗಿ ಅದು ಪುಷ್ ಮಾಡೋದು ನೋಡಿ, ಹಾಗೆ ಅದು ಆಗುವುದು, ನಾಶ ಆಗುವುದು, ನಷ್ಟ ಆಗುವುದು. ಮಡಿಕೇರಿಯಲ್ಲಿ ಆದದ್ದು ಕಳೆದ ಬಾರಿ ಎಲ್ಲ ಅದು ಈ ಪರಿಣಾಮ ಆದುದನ್ನು ಅರ್ಥ ಮಾಡಿಕೊಳ್ಳಿ. ಮತ್ತೊಂದು ಜನರು ಏನಂತಂದರೆ ಅತ್ಯಂತ ಗಮ್ಯವಾಗಿ ನೆಲದಾಡಿಯಲ್ಲಿ ಹರಿಯುತ್ತಿರುವಂತಹ ನೀರಿನ ಸೆಲೆಗಳು, ತಾವೀಗಾಗಲೇ ಹೇಳಿದಾಗೆ ಒಂದು ಕಡೆ ಭೂಮಿಯನ್ನು ಹಾಕಿದ್ರೆ ನೀರುಗಳ ಡೈವರ್ಷನ್ ಬೇರೆ ಕಡೆ ಭೂಮಿ ಸಡಿಲ ಆಗುವಂಥದ್ದು. ಹೌದು, ಹಾಗಾಗಿ ಈ ಪ್ರಕೃತಿ ವಿಕೋಪಗಳು ನಡೀಲಿಕ್ಕೆ ಕೂಡ ಒಂದು ಕಾರಣ ಆಗ್ತದೆ. ಸರಿ ಸರ್, ಈಗ ಇದಕ್ಕೆ ಪೂರಕವಾಗಿ ಬಹಳಷ್ಟು ನಾವು ಪ್ರಕೃತಿ ವಿಕೋಪಗಳನ್ನು ಕಂಡಿದ್ದೇವೆ ಸರ್. ಆದರೆ ಇದನ್ನ ಈ ತಡೀಲಿಕ್ಕೆ ನಮ್ಮ ಈ ಯುವ ಪೀಳಿಗೆಗಳಿಗೆ, ಈ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆಯನ್ನ ಹೇಳುವ ನಿಟ್ಟಿನಲ್ಲಿ ಒಂದು ಯಾವ ರೀತಿಯ ಕಾರ್ಯಕ್ರಮವನ್ನ ಪರಿಣಾಮಕಾರಿಯಾಗಿ ಹಮ್ಮಿಕೊಳ್ಬಹುದು ಅಂತ? ಯಾಕೆಂದ್ರೆ ನಾವು ಈಗಾಗಲೇ ಎಲ್ಲ ಕಡೆ ವನ ಮಹೋತ್ಸವ ಮಾಡ್ತಾ ಇದ್ದೇವೆ, ಅದನ್ನ ಪರಿಸರ ಸಂರಕ್ಷಣೆಯ ಬಗ್ಗೆ ಮಾಹಿತಿಗಳನ್ನು ಕೊಡ್ತೇವೆ, ಎಲ್ಲ ಸರಿ. ಆ ಮಕ್ಕಳ ಚಿಂತನೆಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಬಹುದು? ಅದು ನಾವು ಖಾಸಗಿ ಸಂಘ ಸಂಸ್ಥೆಗಳು ಇರಲಿ, ಸರ್ಕಾರ ಇರಲಿ ಸರ್, ಈ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಇದೆ ಸರ್? ಇತ್ತೀಚೆಗೆ ಈಗ ಜರೂರಾಗಿ ಈ ಯುವಕರೆಲ್ಲ ಯುವ ಆಂದೋಲನ ತೀರ ಅಗತ್ಯ ಉಂಟು. ಯಾಕಂದರೆ ಅವರು ಯೋಚನೆ ಮಾಡಬೇಕು, ಮುಂದೆ ಆದರೂ ಈಗ ನಾವು ಮಾಡಿದ ಕ್ರಮ ನಾಳೆ ಆಗ್ತದಂತಲ್ಲ, 10 ವರ್ಷಗಳಾದ ನಂತರ ಆದರೂ ಸ್ವಲ್ಪ ಪ್ರಯೋಜನ ಆಗಬಹುದೆಂಬ ದೃಷ್ಟಿನೇ ಮಾತ್ರ ಬೇಕು. ಆಶಾವಾದಿ ಆಗಿರಬೇಕು ಮನುಷ್ಯನಾದವ. ಶಾಲೆಗಳಲ್ಲಿ ನೋಡಿ ದೊಡ್ಡ ಕೆಲಸಗಳೆಲ್ಲ ಅಲ್ಲದಿದ್ರು ಅದರ ಜೊತೆಯಲ್ಲಿ ಸ್ವಲ್ಪ ಇದನ್ನೆಲ್ಲ ಮಾಡಿದರೆ ಒಳ್ಳೆಯದು ಅಂತ ಕಾಣ್ತದೆ. ಭಾಷಣ, ಚಿತ್ರಕಲೆ, ಪ್ರಬಂಧ ಸ್ಪರ್ಧೆ, ಜಾಥಾ, ರಸಪ್ರಶ್ನೆ, ಪೇಂಟಿಂಗ್, ಆಶುಭಾಷಣ, ಭಾವಗೀತೆ, ಜಾನಪದ ಗೀತೆ, ನಾಟಕ, ಮೈಮಿಂಗ್, ಏಕಪಾತ್ರ ಅಭಿನಯ ಮುಂತಾದ ವಿಚಾರಗಳು ಸ್ವಲ್ಪ ಇಟ್ಟರೆ ಅದು
ತುಂಬ ಪ್ರಯೋಜನ ಆಗ್ಬೋದು. ಈಗ ಸರ್ಕಾರದ ಈಗ ಪ್ರತಿಭಾ ಕಾರಂಜಿ ಅಂತ ಉಂಟು, ಹೌದು, ಅದರಲ್ಲಿ ಕೂಡ ಇಟ್ಟರೆ ಕೂಡ ಅದು ಆಗಬಹುದು. ಮಾತ್ರ ಅಲ್ಲ, ಕೆಲವು ಸಲ ಡೆಪ್ಯುಟೇಷನ್ ಪೀರಿಯಡ್ ಅಂತ ಸಿಗ್ತದೆ. ಅಧ್ಯಾಪಕರು ಭಾರತ ಸಿ ಇದ್ದಾಗ ಡೆಪ್ಯುಟೇಷನ್ ಪೀರಿಯಡ್ ಅಲ್ಲಿ ಹೋದವ ಸ್ವಲ್ಪ ಆದರೂ ಇದರ ಬಗ್ಗೆ ಮಕ್ಕಳಿಗೆ ಬಾಕಿ ಟೈಮಲ್ಲಿ ಕ್ಲಾಸ್ ಉಂಟು, ಅವನಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಈ ಪೀರಿಯಡಲ್ಲಿ ಸ್ವಲ್ಪ ಆದರೂ ಹೇಳಿದರೆ ಸ್ವಲ್ಪ ಪರಿಣಾಮ ಆಗ್ಬೋದು, ಸ್ವಲ್ಪ ಮಕ್ಕಳ ಮನಸ್ಸಿಗೆ ತಟ್ಟಬಹುದು ಅಂತ ನನ್ನ ಯೋಚನೆ. ನಮ್ಮ ಶಿಕ್ಷಕರು ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಆದರೂ ಸಮೇತವಾಗಿ ಸ್ವಲ್ಪ ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ನನ್ನೊಂದು ದೊಡ್ಡ ವಿನಂತಿ ಉಂಟು ಅವ್ರ ಹತ್ರ. ಓಕೆ ಸರ್. ಸರ್, ಅದೀಗ ಈ ಒಂದು ಪರಿಸರದ ವಿಚಾರಕ್ಕೆ ಬಂದಾಗ ನಮ್ಮ ರಾಜ್ಯದಲ್ಲಿ ಎಷ್ಟು ಕಡೆ ಎಲ್ಲ ಒಂದು ಅತ್ಯಂತ ಗಂಭೀರವಾದ ಒಂದು ಘಟನೆಗಳು ಆಗಿರ್ಬೋದು ಅಂತ ತಮ್ಮ ಗಮನಕ್ಕೆ ಏನಾದರೂ ಬಂದಿದೆ ಸರ್? ನಮ್ಮ ರಾಜ್ಯದಲ್ಲಿ ಕೂಡ ಸಣ್ಣ ಪುಟ್ಟ ತೊಂದರೆ ಆಗಿದೆ. 2024ರಲ್ಲಿ ಸ್ವಲ್ಪ ಮಡಿಕೇರಿಯಲ್ಲೆಲ್ಲ ಅವು ಜರ್ಜರಿತವಾಗಿ ಅಪಾರ ಕಷ್ಟ ನಷ್ಟ ನಾಶಗಳೆಲ್ಲ ಆಗಿವೆ. ಸಣ್ಣ ಪುಟ್ಟ ಘಟನೆಗಳು ಆಗ್ತಾ ಉಂಟು. ಇದು ದೊಡ್ಡ ಘಟನೆ ದಾಖಲಾಗಿದೆ. ಮಾತ್ರ ಅಲ್ಲ, ಇತರ ಕಡೆಗಳೇ ಸಮೇತವಾಗಿ ಅಲ್ಲಲ್ಲಿ ದೊಡ್ಡ ವಿಷಯಗಳಲ್ಲಿ ಆಗದಿದ್ದರೂ ಕೂಡ ಸಣ್ಣ ವಿಷಯಗಳಲ್ಲಿ ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗ್ತಾ ಉಂಟು ಎಂಬುದರ ಬಗ್ಗೆ ಚಿಂತನೆ ಮಾಡಬೇಕು. ಮತ್ತೊಂದು ನೋಡಿ, ಮುನ್ನ 2 ವರ್ಷಗಳ ಹಿಂದೆ 2024 ಜೂನ್ 3 ಮತ್ತು 4 ಓಕೆ, ಆ 2 ದಿನಗಳಲ್ಲಿ ಈ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಕುಂಭದ್ರೋಣ ಮಳೆ ಬಂತು. ಎಲ್ಲ ಮುಳುಗಿ ಹೋಯಿತು, ಅರ್ಧ ಬೆಂಗಳೂರು ಮುಳುಗಿದೆ. ಆದರೆ ಇವತ್ತು ಅದೇ ಮನುಷ್ಯ ಮರೀತಾ ಬರ್ತಾ ಅಂತ ನಮಗೆ ಚಿಂತೆ ಕಾಣ್ತದೆ. ಈಗ ನೆನಪಿಲ್ಲ, 1 ವರ್ಷ ಕೂಗಿದವ, ಈಗ ಅದರ ಬಗ್ಗೆ ಚಿಂತೆ ಇಲ್ಲ ಎಂಬುದು ಸ್ವಲ್ಪ ಬೇಸರದ ವಿಷಯ. ಕುಂಭದ್ರೋಣ ಮುಳುಗಿದೆ, ಅದು ಬೆಂಗಳೂರು ಮುಳುಗಿದೆ. ಅದನ್ನ ಗಮನದಲ್ಲಿಟ್ಕೊಂಡು ಏನಾದರೂ ಸರ್ಕಾರ ಪ್ಲಾನಿಂಗ್ ಮಾಡಬೇಕಿತ್ತು, ಇನ್ನು ಮುಂದೆ ಆಗಬಾರ್ದು ಅಂತ. ಹೌದು, ಬಟ್ ಅದನ್ನು ಯಾವುದು ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಅದು ಆಗಿದೆ ಹೋಗಿದೆಲ್ಲ ಮರಿತಾರೆ, ಪುನಃ ವಿಚಾರ ಆಗ್ತೇವೆ. ತಾತ್ಕಾಲಿಕವಾಗಿ ಮಾತ್ರ ರಕ್ಷಣೆ, ಭವಿಷ್ಯದಲ್ಲಿ ಇಲ್ಲ. ಓಕೆ ಸರ್, ಈಗ ಇದೇ ವಿಚಾರದಲ್ಲಿ ನಾವು ಇನ್ನೊಮ್ಮೆ ಮಾತಾಡೋದಾದ್ರೆ, ಪರಿಸರ ಮಾಲಿನ್ಯವನ್ನ ಸ್ವತಃ ಪರಿಸರವೇ ಮಾಡ್ತದೆ ಅನ್ನುವಂತಕ್ಕಂಥ ಮಾತಿದೆ. ಈ ಮನುಷ್ಯ ಹೊರಗೆ ಬಂದಾಗ ಮಾತ್ರ ಅತಿ ಹೆಚ್ಚು ಮಾಲಿನ್ಯ ಆಗುವಂಥದ್ದು ಅದನ್ನು ನಾವು ಕಂಡುಕೊಂಡಿದ್ದೇವೆ. ಆದರೆ 2020-21ರಲ್ಲಿ ಈ ಕೋವಿಡ್ ಬಂದಾಗ ಮನುಷ್ಯ ಎಲ್ಲ ಜೈಲು ಬಂದಿಯಾಗಿದ್ದ ಮನೆಯಲ್ಲಿ. ಆಗ ಈ ಪರಿಸರದ ಒಂದು ವ್ಯವಸ್ಥೆ ಹೇಗಿತ್ತು ಸರ್? ಬಹಳಷ್ಟು ಅಂಕಿಅಂಶಗಳು ಕೂಡ ಬಂದಿತ್ತು. ಆಕ್ಸಿಜನ್ ಚೆನ್ನಾಗಿತ್ತು, ಪರಿಸರ ಒಳ್ಳೆ ಆಗಿತ್ತು. ಈ ವಿಚಾರದಲ್ಲಿ ತಾವು ಇದನ್ನು ಹೇಗೆ ಕಂಡುಕೊಳ್ತೀರಿ ಸರ್, ಈ ಒಂದು ಸಂಬಂಧ? ನಾನು ಈ ಜ್ವಲಂತ ಸಮಸ್ಯೆಯನ್ನು ನಾನು ನೋಡಿದೆ. 2020-21ರಲ್ಲಿ 2 ವರ್ಷ ಕೋವಿಡ್ ಎಂಬಂಥ ಮಾರಣಾಂತಿಕ ರೋಗ ಬಂದು ಜನ ಪ್ರಾಣಾಪಾಯದಿಂದ ಭಯಭೀತರಾದರು. ಬಹುಶಃ ಈ ಕಡೆಗಳಲ್ಲಿ ಸಮೇತವಾಗಿ ನಾವು ನೋಡಿದೆ, ಒಂದೇ ಒಂದು ಚೂರು ಪರಿಸರ ತೊಂದರೆ ಕೊಡಲಿಲ್ಲ. ಯಾವುದೇ ವೇಸ್ಟ್ ರೋಡಿಗೆ ಬರಲಿಲ್ಲ, ಎಲ್ಲಿ ಹೋಯಿತು ಅಂತ ಇಲ್ಲ. ಯಾಕೆಂದರೆ ಮನುಷ್ಯನಿಗೆ ಪ್ರಾಣಭಯ ಬಂತು ಆ ಸಮಯದಲ್ಲಿ. ಅಷ್ಟು ಸುರಕ್ಷೆ, ಎಲ್ಲಿಯಾದರೂ ಪ್ರಾಣಭಯ ಬಂದು ಪ್ರಾಣ ಹೋಗ್ತಾ ಅಂತ ಹೆದರಿದಾವ. ಹಾಗಾಗಿ ಪರಿಸರ ರಕ್ಷಣೆಗೆ ಮುಂದೆ ಬಂದ. ಮಾತ್ರ ಅಲ್ಲ, ಕರ್ನಾಟಕದ ಸರ್ವಶ್ರೇಷ್ಠ ಗಾಯಕ SP ಬಾಲಸುಬ್ರಹ್ಮಣ್ಯಂ ಕೋವಿಡ್ಗೆ ತುತ್ತಾಗಿ ಮರಣ ಹೊಂದಿದ್ರು ಎಂಬ ಒಂದು ಬೇಸರದ ವಿಷಯ. ಹಾಗಾಗಿ ಮನುಷ್ಯ ಅಲ್ಲಿ ಜಾಗೃತನಾದ. ಈಗ 20 ದಾಟಿ ಹೋಯ್ತು, 4 ವರ್ಷ ದಾಟಿ ಹೋಯ್ತಲ್ಲ, ಅದೇ ಜಾಗೃತಿ ಮುಂದುವರಿಲಿಲ್ಲ. ಯಾಕೆ ಈಗ ಅದನ್ನು ಮರೆತ. ಈ ಮರೆಯುವಿಕೆಯಿಂದಾಗಿ ಸ್ವಲ್ಪ ತೊಂದರೆ ಬರಬಹುದು. ಇದನ್ನು ನೆನಪಿಟ್ಟುಕೊಳ್ಬೇಕು ನಾವು ಮುಂದಕ್ಕೆ ಎಂಬುದು ನನ್ನ ಯೋಚನೆ. ಹಾಗೆ ಸರ್, ಈಗ ಈ ಒಂದು ಪರಿಸರ ಮಾಲಿನ್ಯ ಆದಾಗ ನಾವು ಬಹಳಷ್ಟು ಈ ಪರಿಸರದಲ್ಲಿ ಈ ಪ್ರಾಣಿಗಳು ಸಾಯುವುದನ್ನು ಕಂಡಿದ್ದೇವೆ, ಮಂಗನ ಕಾಯಿಲೆ ಬರುವುದನ್ನು ಕಂಡಿದ್ದೇವೆ. ಅದೇ ರೀತಿ ಜಲಚರಗಳಲ್ಲಿ ಈ ಒಂದು ಮೀನುಗಳ ಸಂತತಿ ಅಳಿಯುವುದನ್ನು ಕಂಡಿದ್ದೇವೆ. ಹೀಗಾಗಿ ಈ ಒಂದು ಪರಿಸರ ಮಾಲಿನ್ಯಕ್ಕೆ ಜನ ಹೇಗೆ ತುತ್ತಾಗ್ತಾರೆ ಅಂತ, ಈ ಪ್ರಾಣಿಗಳು ತುತ್ತಾದಾಗೆ ಜನಗಳು ಕೂಡ ತುತ್ತಾಗ್ತಾರೆ. ಯಾವ ರೀತಿ ಅಂತ ತಾವು ಕಂಡುಕೊಂಡಿದ್ದೀರಿ ಸರ್? ಮತ್ತೆ ಕಾಯಿಲೆಯಿಂದ ನಾಳ್ತಾ, ಬೇರೆ ಬೇರೆ ಕಾಯಿಲೆಯಿಂದ ಯಾವ ರೀತಿ ನಾಳ್ತಾ ಇದ್ದಾರೆ ಅಂದರೆ ಭೂಮಿಗೆ ಮತ್ತು ಮನುಷ್ಯನಿಗೆ ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ಅದನ್ನು ತಾವು ಹೇಗೆ ವಿಮರ್ಶಿಸ್ತೀರಿ ಸರ್? ಅದೇ, ಈ ಪರಿಸರ ಮಾಲಿನ್ಯದಿಂದಾಗಿ ಮನುಷ್ಯನಿಗೆ ಇಲ್ಲ ಸಲ್ಲದ ರೋಗಗಳು ಬರ್ತಾ ಉಂಟು. ಈ BP, ಶುಗರ್, ಥೈರಾಯ್ಡ್, ಎಲರ್ಜಿ ಮುಂತಾದ ರೋಗಗಳು ಬರಲಿಕ್ಕೆ ಪರಿಸರ ನಾಶವೇ ಒಂದು ಕಾರಣ ಅಂತ ತಿಳಿದಂಥ ವೈದ್ಯರೇ ಹೇಳ್ತಾರೆ, ಇದನ್ನು ದೃಢಪಡಿಸಿದ್ದಾರೆ. ಅತಿಯಾದ ಕೆಮಿಕಲ್ ಅನ್ನು ಭೂಮಿಗೆ ಬಳಸುವುದು ಕೂಡ ಹೌದು ಕಾರಣ. ಅತಿಯಾದ ಕೆಮಿಕಲ್ಗಳು, ರಾಸಾಯನಿಕ, ಕೀಟನಾಶಕ, ಕ್ರಿಮಿನಾಶಕ, ಈ 3ಅನ್ನು ಸಮೇತವಾಗಿ ತರುವುದು, ಗದ್ದೆಗಳಿಗೆ ಹಾಕುವುದು. ಇದರಿಂದಾಗಿ ಮನುಷ್ಯನಿಗೆಲ್ಲ ಜಾಸ್ತಿ ತೊಂದರೆ ಬರ್ತಾ ಉಂಟು ಅಂತ ವೈದ್ಯರು ಸಮೇತವಾಗಿ ಇದನ್ನು ಒಪ್ಪಿದ್ದಾರೆ. ವಿಜ್ಞಾನಿಗಳು ಮೊದಲೇ ಒಪ್ಪಿದ್ದಾರೆ, ಆದರೆ ಈಗ ವೈದ್ಯರು ಕೂಡ ಹೌದು. 80% ಕಾಯಿಲೆಗಳು ಬರುವುದು ನೀರಿನಿಂದ ಅಂತ ಎಲ್ಲರೂ ಹೇಳ್ತಾರೆ. ನಾವು ಹೇಳಿದಾಗೆ ಅವರೇನು ಭೂಮಿಗೆ ರಾಸಾಯನಿಕ ಹಾಕ್ತಾರೆ, ನೀರಿಗೆ ಅದು ನೀರಿಗೆ ಸೇರ್ತದೆ. ಕರೆಕ್ಟ್. ಈಗ ಅದನ್ನು ಒಪ್ತಾರೆ ಅವರು. ಹೀಗೆ